ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ರುಚಿಕರವಾದ ಆರೋಗ್ಯಕರವಾದ ಡ್ರೈ ಫ್ರೂಟ್ಸ್ ಬೈಟ್ ಈಸಿಯಾಗಿ ಮಾಡುವಂಥ ಸ್ನ್ಯಾಕ್ಸ್ ಅಥವಾ ಸ್ವೀಟ್ ಇದು. ಫಟಾಫಟ ಅಂತಲೇ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಇದ್ದರೆ ಫಟಾಫಟ ಅಂತ ಈ ಸ್ವೀಟನ್ನು ಮಾಡ್ಕೊಳ್ಬೋದು ನಾವೇ ಮನೆಯಲ್ಲಿ. ತುಂಬ ಸುಲಭ ಮಾಡಲಿಕ್ಕೆ ಸಹ. ಹೆಚ್ಚು ಸಾಮಾನು ಸಹ ಬೇಡ, ಹೆಚ್ಚು ಟೈಮ್ ಸಹ ಬೇಡ. ಈಗ ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ ಬಿಸಿ ಆಗ್ಲಿಕ್ಕಂತ. ಈಗ ಪ್ಯಾನ್ ಚೆನ್ನಾಗಿ ಕಾದಿದೆ. ಇದಕ್ಕೆ 2-3 ಸ್ಪೂನಷ್ಟು ಪಾಪಿ ಸೀಡ್ಸ್ ಅಥವಾ ಗಸಗಸೆಯನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತೇನೆ. ಅದು ಜಸ್ಟ್ ಬಿಸಿ ಆದರೆ ಸಾಕು. ಬಿಸಿ ಆಗೋಗಲೇ ಪಟ ಅಂತ ಸೌಂಡ್ ಬಂದು ಸಿಡಿತದೆ. ಮತ್ತು ಕಲರ್ ಚೇಂಜ್ ಮಾಡುವಾಗ ಜಸ್ಟ್ ಗ್ಯಾಸನ್ನು ಆಫ್ ಮಾಡಿ ಇಮಿಡಿಯೇಟ್ ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ, ಈಗ ನೋಡ್ತಿರ್ಬೋದು ಕಲರ್ ಸಹ ಚೇಂಜ್ ಆಗ್ತಾ ಇದೆ. ಆಲ್ಮೋಸ್ಟ್ ಆಗ್ತಾ ಬಂತು, ಬ್ರೌನಿಶ್ ಆಗ್ತಾ ಬಂತು. ಇದನ್ನು ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ ಇಲ್ಲಿ. ನೋಡಿ, ಇಲ್ಲಿ ಡೇಟ್ಸನ್ನು ಬೀಜವನ್ನೆಲ್ಲ ತೆಗೆದು ಈ ಥರ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಚೆನ್ನಾಗಿ ಸೀಡ್ಲೆಸ್ ಇದ್ದರೆ ಸೀಡ್ಲೆಸ್ ಖರ್ಜೂರ ಸಹ ಯೂಸ್ ಮಾಡ್ಕೊಳ್ಬೋದು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹಾಕಿ ರುಬ್ಕೊಳ್ಳಿ. ಇದು ಗಟ್ಟಿ ಇದೆ ಅಂದರೆ ಇಂಡಿಯಾದು ಡೇಟ್ಸ್ ಅಷ್ಟು ಸಾಫ್ಟ್ ಇರೋದಿಲ್ಲ, ಸ್ವಲ್ಪ ಹಾರ್ಡಾಗಿರ್ತದೆ. ನಿಮಗೆ ಮಿಕ್ಸಿಯಲ್ಲಿ ರುಬ್ಬೋ ಕಷ್ಟ ಅಂತ ಹೇಳಿದರೆ ಸ್ವಲ್ಪನೇ 1 ಅಥವಾ 2 ಸ್ಪೂನ್ ನೀರು ಹಾಕಿ ರುಬ್ಕೊಳ್ಳಿ. ತುಂಬ ನೀರು ಮಾಡ್ಕೊಳ್ಬೇಡಿ, ಗಟ್ಟಿ ಇರಬೇಕು. ಕನ್ಸಿಸ್ಟೆನ್ಸಿ ಇದೇ ಇರಬೇಕು. ತುಂಬ ನೀರಾದರೆ ಸಹ ಏನು ಮಾಡಲಿಕ್ಕೂ ಆಗೋದಿಲ್ಲ, ಪಾಯಸ ಮಾಡ್ಕೊಳ್ಬೇಕಷ್ಟೇ. ಕನ್ಸಿಸ್ಟೆನ್ಸಿ ಸ್ವಲ್ಪ ಇಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ಗಟ್ಟಿಯಾಗಿರಲಿ. ತುಂಬ ನೀರು ಮಾಡ್ಕೊಳ್ಬೇಡಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನೈಸಾಗಿ ರುಬ್ಕೊಳ್ಳಿ. ನೀರು ಸ್ವಲ್ಪನೇ ಹಾಕ್ಕೊಳ್ಳಿ. 1-2 ಸ್ಪೂನಷ್ಟು. ತುಂಬ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಒಂದೇ ಸಮನೆ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿ ರುಬ್ಕೊಳ್ಳಿ. ನೋಡಿ, ಇಲ್ಲೆಲ್ಲ ಬಾದಾಮನ್ನೆಲ್ಲ ಚಿಕ್ಕ ಪೀಸಾಗಿ, ಪಿಸ್ತಾ ಬಾದಾಮ್ ಎಲ್ಲ ಚಿಕ್ಕ ಪೀಸಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಚಿಕ್ಕದಾಗಿ. ಬನ್ನಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ತೋರಿಸ್ತೇನೆ. ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೇನೆ. ಪ್ಯಾನಿಗೆ 1-1.5 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಚೆನ್ನಾಗಿ ಕಾಯ್ತಾ ಇದೆ. ಚೆನ್ನಾಗಿ ಕಾದ ನಂತರ ಸಣ್ಣಗೆ ಹೆಚ್ಚಿದ ಬಾದಾಮ್, ಸಣ್ಣಗೆ ಹೆಚ್ಚಿದ ಪಿಸ್ತಾ ಮತ್ತು ಪಂಪ್ಕಿನ್ ಸೀಡ್ಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. 2-3 ನಿಮಿಷವರೆಗೂ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸ್ಮೆಲ್ಲು ಸಹ ಚೆನ್ನಾಗಿ ಫ್ರೈ ಆದ ಮೇಲೆ ಸ್ಮೆಲ್ಲು ಸಹ ಚೆನ್ನಾಗಿ ಬರ್ತದೆ. ಕಲರ್ ಸಹ ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ತದೆ. ಈಗ ಫೈನಲಿ ಆಗಿದೆ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ. ನೋಡಿ, ಇಲ್ಲೊಂದು ಅದೇ ಪ್ಯಾನಿಗೆ 1-1.5 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಕಾಯ್ತಾ ಬಂತು. ಅದಕ್ಕೆ ರುಬ್ಬಿದಂಥ ಖರ್ಜೂರ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಏನು ರುಬ್ಕೊಂಡಿರ್ತೇವೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ 2-3 ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಕಲರ್ ಸಹ ಚೇಂಜ್ ಆಗ್ತಾ ಇದೆ, ನಿಮಗೆ ಕಾಣಿಸ್ತಿರ್ಬೋದು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಸಹ ಚೇಂಜ್ ಆಗಿ ಕನ್ಸಿಸ್ಟೆನ್ಸಿ ಸಹ ಗಟ್ಟಿ ಬರ್ತಾ ಇದೆ. ಈಗ ಅದಾಯಿತು, ಆಲ್ಮೋಸ್ಟ್ ಖರ್ಜೂರ ಫ್ರೈ ಆಯಿತು. ಈಗ ಅದೇ ಬಾಣಲಿಗೆ 1 ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಗೋಡಂಬಿಯನ್ನು ಸಪ್ರೇಟ್ ಹುರ್ಕೊಳ್ಳಿ, ಯಾಕಂದರೆ ಅದ್ರ ಜೊತೆ ಹಾಕಿದರೆ ಸೀದೋಗ್ತದೆ. ಸೊ ಇದನ್ನು ಸಪ್ರೇಟಾಗಿ ಹುರ್ಕೊಳ್ಳಿ. ಇದು ಸಹ ಫ್ರೈ ಆಗಿದೆ.
ನೋಡಿ ಇದರ ಮೇಲೆ ಫ್ರೈ ಮಾಡಿದ ಮತ್ತು ರುಬ್ಬಿದ ಮಿಶ್ರಣವನ್ನು ಹಾಕ್ಕೊಳ್ತೇನೆ. ಅಂದರೆ ಖರ್ಜೂರವನ್ನು ಮತ್ತು ಡ್ರೈ ಫ್ರೂಟ್ಸನ್ನು ಏನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರ್ತೇನೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದರಲ್ಲಿ ಸ್ಪೂನ್ ಯೂಸ್ ಮಾಡಿ ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಕೈಯೇ ಯೂಸ್ ಮಾಡಬೇಕು. ಇನ್ ಕೇಸ್ ಏನಾದರೂ ಬಿಸಿ ಅಂತ ಆದರೆ ಆದಷ್ಟು ಬಿಸಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಬಿಸಿ ಅಂತ ಆದರೆ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಆಗ ಅಷ್ಟು ಬಿಸಿ ಅಂತ ಅನಿಸೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲೆಲ್ಲ ಅಷ್ಟೊಂದು ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಕ್ಲೀನಾಗಿ ಸಹ ಆಗೋದಿಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ಪೂನಿನ ಸಹಾಯದಲ್ಲಿ ಇದು ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ, ಹಾಗಾಗಿ ಕೈಯಿನ ಸಹಾಯದಲ್ಲಿ ಮಾಡ್ತಿದ್ದೇನೆ. ಇಲ್ಲೊಂದು ಚಿಕ್ಕ ಕ್ಲಿಪ್ ಮಿಸ್ ಆಯಿತು. ಯಾವುದೇ ಮಾರಿ ಬಿಸ್ಕೆಟ್ನನ್ನು ಚೆನ್ನಾಗಿ ಪೌಡರ್ ಮಾಡಿ ಇದ್ರ ಜೊತೆ ಹಾಕಿ ಇಟ್ಕೊಂಡ್ರೆ ಬೇಸ್ ಥರ ತುಂಬ ಚೆನ್ನಾಗಿ ಬೇಸ್ ಬರ್ತದೆ. ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಸಹ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು. ನೋಡಿ, ಈಗ ಮತ್ತೆ ಆ ಬೋರ್ಡಿಗೆ ಸ್ವಲ್ಪ ತುಪ್ಪ ಒಂದು ಸವರಿ ಕ್ಲೀನಾಗಿ ಇನ್ನೊಮ್ಮೆ ಸೆಟ್ ಮಾಡಿ ನನಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಅದೇ ಹೀಗೆ ಕಟ್ ಮಾಡೋಕ್ಕಿಲ್ಲ, ಇದು ಈ ಥರ ಚೆನ್ನಾಗಿ ಮಾಡಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಿಗೆ ನೀವು ಸೆಟ್ ಮಾಡಿಕೊಂಡು ಈಗ ಫಾಯಿಲ್ ಶೀಟ್ ಮೇಲೆ ಪಾಪಿ ಸೀಡ್ಸ್ ಅಂದರೆ ಗಸಗಸೆ ಸೀಡ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿಕೊಂಡು ಏನು ಮಾಡಿದ್ರಿ ನೋಡಿ ಅದನ್ನು ರೋಲ್ ಮಾಡ್ಕೊಂಡು ಹೋಗಿ. ಚೆನ್ನಾಗಿ ರೋಲ್ ಮಾಡಿದರೆ ಅದು ಜಸ್ಟ್ ಗಾರ್ನಿಷಿಂಗ್ ಥರ, ಮತ್ತು ತಿನ್ನುವಾಗ ಸಹ ಚೆನ್ನಾಗಾಗ್ತದೆ. ಒಂದೊಂದೇ ಗಸಗಸೆ ಸಹ ಸಿಗುವಾಗ ತುಂಬ ಚೆನ್ನಾಗಿ ಸಹ ನೋಡಲಿಕ್ಕೆ ಸಹ ತುಂಬ ಚೆನ್ನಾಗಿರ್ತದೆ, ತಿನ್ನುವುದಕ್ಕೂ ಸಹ ಚೆನ್ನಾಗಿರ್ತದೆ. ಹೀಗೆ ರೋಲ್ ಆದ ನಂತರ ಫಾಯಿಲ್ ಶೀಟಲ್ಲಿ ಚೆನ್ನಾಗಿ ಟೈಟಾಗಿ ರ್ಯಾಪ್ ಮಾಡಿ ಫ್ರಿಜ್ಜಲ್ಲಿ 1 ಗಂಟೆ ಕಾಲ ಇಡಿ, ಚೆನ್ನಾಗಿ ಸೆಟ್ ಆಗ್ತದೆ. ಆವಾಗ ತುಂಬ ಚೆನ್ನಾಗಿ ಟೈಟ್ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಡಿ. ಮತ್ತು ಕಟ್ ಮಾಡಲಿಕ್ಕೆ ಈಸಿಯಾಗಿ ಕಟ್ ಮಾಡ್ಬೋದು. 1 ಗಂಟೆ ನಂತರ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಬೋದು. ಒಂದು ಗಂಟೆ ನಂತರ ಫ್ರಿಜ್ಜಿಂದ ತೆಗೆದೆ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ಫ್ರಿಜ್ಜಲ್ಲಿ ಇಡೋದಂದರೆ ಡೀಪ್ ಫ್ರೀಝರಲ್ಲಿ ಇಡ್ಲಿಕ್ಕೆ ಹೋಗಬೇಡಿ, ಕೆಳಗಡೆ ಇಡಿ. 1-1.5 ಗಂಟೆ ನಂತರ ಚೆನ್ನಾಗಿ ಸೆಟ್ ಆಗಿರ್ತದೆ. ನಿಮಗೆ ಈಗ ಎಷ್ಟು ತೆಳ್ಳಗೆ ಬೇಕು, ಯಾವ ಸೈಜಲ್ಲಿ ಎಷ್ಟು ದಪ್ಪ ಮತ್ತು ತೆಳ್ಳಗೆ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಹೊರಗಿನ ಕೋಟಿಂಗ್ ಎಲ್ಲ ಕಟ್ ಮಾಡುವಾಗ ಹೊರಗಿನ ಕೋಟಿಂಗ್ ನೋಡಿ, ಒಳಗಿನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಈಗ ಅಂತ. ನೋಡಿ, ಹೊರಗಡೆ ಎಲ್ಲ ಗಸಗಸೆಯಿಂದ ಕೋಟಿಂಗ್ ಆಗಿದೆ, ಒಳಗಡೆ ಎಲ್ಲ ಖರ್ಜೂರ ಮತ್ತು ಡ್ರೈ ಫ್ರೂಟ್ಸಲ್ಲಿ ಕವರ್ ಆಗಿದೆ. ತುಂಬ ರುಚಿಯಾಗಿರ್ತದೆ, ಹೆಲ್ದಿ ಸಹ. ಹೀಗೆ ಎಲ್ಲದನ್ನು ಸಹ ಕಟ್ ಮಾಡಿ ನೋಡಿ. ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ರುಚಿಕರವಾದ ಆರೋಗ್ಯಕರವಾದ ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಜಂಕ್ ಹಾಕುವ ಬದಲು ಸ್ನ್ಯಾಕ್ಸ್ ಬಾಕ್ಸಿಗೆ ಇದನ್ನು ಹಾಕಿ ಹೆಲ್ದಿ ಬೈಟ್ ಅಂತ ಸಹ ಹೇಳ್ಬೋದು. ಇದನ್ನು ಪ್ರೆಗ್ನೆನ್ಸಿ ಅವರು ಸಹ ದಿನಕ್ಕೆ 1-2 ಪೀಸ್ವರೆಗೂ ತಿನ್ಬೋದು, ಮತ್ತು ಬಾಣತಿಯರು ಸಹ ತಿನ್ಬೋದು, ಮತ್ತು ಮಕ್ಕಳು ವಯಸ್ಸಾದವರಿಂದ ಮಕ್ಕಳವರೆಗೂ ಚೆನ್ನಾಗಿ ತಿನ್ಬೋದು. ಡಯಟ್ ಮಾಡುವವರೆಗೂ ಸಹ ತಿನ್ಬೋದು, ಹಾಗೂ ಮೆಚೂರ್ಡ್ ಆದ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ಸಹ ಹೇಳ್ತೇನೆ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ನಾವು ಸಹ ಕಷ್ಟಪಟ್ಟು ವಿಡಿಯೋ ಮಾಡ್ತೇವೆ, ಎಡಿಟ್ ಸಹ ಮಾಡ್ತೇವೆ. ಪ್ಲೀಸ್ ನೀವು ವಿಡಿಯೋ ನೋಡಿ ಸುಮ್ಮನೆ ಇರಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಲಿಕ್ಕೆ ಬಿಡಬೇಡಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್.